ಮನರಂಜಿಸುವ, ಆಡುಗರ ಕೌಶಲ್ಯ, ಶ್ರದ್ಧೆ, ಛಲವನ್ನು ತೋರುವ ಸಂಘಟಿತ ಸ್ಪರ್ಧಾತ್ಮಕ ದೈಹಿಕ ಚಟುವಟಿಕೆಯೇ ಕ್ರೀಡೆ. ಮನುಷ್ಯನ ಪ್ರವೃತ್ತಿಗಳಲ್ಲಿ ಕ್ರೀಡೆಗಳು ಪ್ರಧಾನ ಪಾತ್ರವನ್ನು ವಹಿಸುತ್ತವೆ. ಮಗುವಿನ ಬಾಲಲೀಲೆಗಳಿಂದ ಆರಂಭವಾಗುವ ಕ್ರೀಡಾಸಕ್ತಿ ಮುಂದುವರಿದು ವಿಶ್ವ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಖ್ಯಾತನಾಮರಾಗುವವರೆಗೆ ಮುಂದುವರಿಯುತ್ತದೆ. ಜೊತೆಗೆ ಕ್ರೀಡೆಗಳು ಉತ್ತಮ ದೈಹಿಕ ಚಟುವಟಿಕೆಗಳನ್ನು ಒಳಗೊಂಡಿದ್ದು ದೇಹಕ್ಕೆ ಶಕ್ತಿ ನೀಡಿ ನಮ್ಮನ್ನು ಸದೃಢ ಹಾಗೂ ಕ್ರಿಯಾಶೀಲರನ್ನಾಗಿಸುತ್ತವೆ. ಮಾತ್ರವಲ್ಲ, ಕ್ರೀಡೆ ಮಾನವನ ಬೌದ್ಧಿಕ ಬೆಳವಣಿಗೆಗೂ ಪೂರಕವಾಗಿದೆ. ಈ ನಿಟ್ಟಿನಲ್ಲಿ ಉಳ್ಳಾಲ ಕಾಲೇಜು ಮಟ್ಟದ ಅಂತರ್ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಕ್ರೀಡಾಸಕ್ತಿಯನ್ನು ಬೆಳೆಸಿ ಸ್ಪರ್ಧಾತ್ಮಕ ಮನೋಭಾವವನ್ನು ಮೂಡಿಸುವ ಸಲುವಾಗಿ 2024-25ನೇ ಶೈಕ್ಷಣಿಕ ವರ್ಷದ ಉಳ್ಳಾಲ ತಾಲೂಕು ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾ ಸ್ಪರ್ಧೆಗಳಲ್ಲಿ ಒಂದಾಗಿರುವ ಅಂತರ್ ಕಾಲೇಜು ಫುಟ್ಬಾಲ್ ಪಂದ್ಯಾವಳಿಯನ್ನು ಇಂದು ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಪೆರ್ಮನ್ನೂರು ಇದರ ಸಹಕಾರ ಹಾಗೂ ಆತಿಥ್ಯದೊಂದಿಗೆ ಇಲ್ಲಿ ಆಯೋಜಿಸಲಾಗಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಅಧ್ಯಕ್ಷರಾಗಿ ಅತಿ ವಂದನೀಯ ಗುರುಗಳಾದ ಹಾಗೂ ಸಂತ ಸೆಬಾಸ್ಟಿಯನ್ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಆಗಿರುವಂತಹ ಸಿಪ್ರಿಯನ್ ಪಿಂಟೋರವರು, ಹಾಗೆಯೇ ಮುಖ್ಯ ಅತಿಥಿಗಳಾಗಿ DDPUE ಮಂಗಳೂರು ದಕ್ಷಿಣ ಕನ್ನಡ ಇದರ ಉಪನಿರ್ದೇಶಕರಾಗಿರುವಂತಹ ಶ್ರೀಯುತ ಜಯಣ್ಣ ಸಿಡಿಯವರು, ಹಾಗೆಯೇ ಡಾಕ್ಟರ್ BG ಸುವರ್ಣ ಎಕ್ಸ್ ಮೂಡಾ ಚೇರ್ಮನ್, ಶ್ರೀಯುತ ನಿತಿನ್ ಕುಮಾರ್ BK ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಶ್ರೀಯುತ MD ಅಸ್ಲಾಂ ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಯುತ ಶಶಿಧರ್ ಮಾನಿರವರು, ಇವರುಗಳನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀಮತಿ ಪ್ರಮೀಳಾ ಡಿಸೋಜರ್ ಅವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಉಳ್ಳಾಲ ತಾಲೂಕು ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಯುತ ಮೊಹಮ್ಮದ್ ಅಶ್ರಫ್ ರವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಆಗಮಿಸಿರುವಂತಹ ಎಲ್ಲ ಅತಿಥಿವರಿಯರು ತಮಗೆ ಮೀಸಲಿಟ್ಟಿರುವಂತಹ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಪ್ರಾರ್ಥನೆ ಹಾಗೂ ನಂಬಿಕೆ ಇವೆರಡು ಕಣ್ಣಿಗೆ ಕಾಣಿಸದಿರಬಹುದು, ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವಂತಹ ಶಕ್ತಿ ಇವೆರಡಕ್ಕಿದೆ. ಯಾವುದೇ ಉದ್ದೇಶಿತ ಕಾರ್ಯ ಸುಸೂತ್ರವಾಗಿ ನೆರವೇರಬೇಕಾದರೆ ಪರಮಾತ್ಮನ ಕೃಪೆ ಖಂಡಿತವಾಗಿಯೂ ಬೇಕೇ ಬೇಕು. ಹಾಗಾಗಿ ನಮ್ಮ ಇಂದಿನ ಈ ಪಂದ್ಯಾವಳಿಯು ನಿರ್ವಿಘ್ನವಾಗಿ ನೆರವೇರಲೆಂದು ಪ್ರಾಂಜಲ ಮನಸ್ಸಿಂದ ಪ್ರಾರ್ಥಿಸಬೇಕಾಗಿ ನಮ್ಮ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಕೋರಿಕೆ. ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಕಣ್ಗಳು ಎಲ್ಲವೂ ನಿನ್ನದೇ ಪ್ರಭುವೇ. ಈ ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನ್ನದೇ ಪ್ರಭುವೇ. ನೀ ನುಡಿಯುವ ಪ್ರತಿ ಮಾತಿಗೂ ಈ ಕರಗಳು ಕೃತಿಯಾಗಲು ಈ ಮನಗಳ ಅಭ್ಯಂಗಿಸು ಪ್ರಭುವೇ. ನಿನಗಾಗಿ ಕಾದಿರಿಸು ಪ್ರಭುವೇ. ಈ ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನದೇ ಪ್ರಭುವೇ.
ಒಂದ ನನ್ನೊಳಗೆ ಇರಿಸು ನಿನ್ನೊಡನೆ ಅನುಭವಕ್ಕೆ. ಕಣ್ಣೀರ ಮುಸುಕಲ್ಲಿ ನಗುವೊಂದ ಇರಿಸು ಈ ಬಾಳ ಸಂಸ್ಕಾರಕ್ಕೆ. ನಡುಹಗಲು ನೀನು ಸಂಜೆ ನೀನು ನನ್ನಿರುಳ ಬೆಳದಿಂಗಳು. ನಡುಹಗಲು ನೀನು ಮುಸ್ಸಂಜೆ ನೀನು ನನ್ನಿರುಳ ಬೆಳದಿಂಗಳು. ನಗುವಿರಲಿ ನನಗೆ ಅಳುವಿರಲಿ ನಿನಗೆ ಜೊತೆ ಜೊತೆಯ ಉಸಿರಾಟಕ್ಕೆ. ಈ ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನ್ನದೇ ಪ್ರಭುವೇ. ಏಕಾಂತ ಗೂಡಿನ ಕದ ಕಟ್ಟಿ ನುಡಿದೆ ನನ್ನೊಡನೆ ನೀನಿರಲು ಬಾ. ಮಳೆ ನೀರ ಕಡಲಿಗೆ ಸಿಹಿ ನೀರ ಅರಿಸಿ ಅಲೆಯಾಗಿ ನೀ ಬೀಸಬಾ. ನೆನಪಿರಲಿ ನಿನ್ನೆಗೆ ಕನಸಿರಲಿ ನಾಳೆಗೆ ನೀನಿರುವ ಈ ಆತ್ಮಗೆ. ನೆನಪಿರಲಿ ನಿನ್ನೆಗೆ ಕನಸಿರಲಿ ನಾಳೆಗೆ ನೀನಿರುವ ಈ ಆತ್ಮಕ್ಕೆ. ನನ್ನಾತ್ಮ ನನಗೆ ಈ ಜೀವ ನಿನಗೆ ಋತುಮಾನ ಶತಮಾನಕ್ಕೆ. ಈ ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನದೇ ಪ್ರಭುವೇ. ನೀ ನುಡಿಯುವ ಪ್ರತಿ ಮಾತಿಗೂ ಈ ಕರಗಳು ಕೃತಿಯಾಗಲು ಈ ಮನಗಳ ವ್ಯಂಗಿಸು ಪ್ರಭುವೇ. ನಿನಗಾಗಿ ಕಾದಿರಿಸು ಪ್ರಭುವೇ. ನಿನಗಾಗಿ ಕಾದಿರಿಸು ಪ್ರಭುವೇ. ನಿನಗಾಗಿ ಕಾದಿರಿಸು ಪ್ರಭುವೇ. ಸ್ಮರಣೆಗೈದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಬಾನಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಪ್ರಕಾಶಿಸುತ್ತಾ ಮೇಲೇರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದಿರುವವರು ನಿಧಾನವಾಗಿ ಒಂದೊಂದೇ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತಾರೆ. ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವಂತಹ ಛಲ ಹಾಗೂ ಸತತ ಪ್ರಾಮಾಣಿಕ ಪ್ರಯತ್ನ ಇದಕ್ಕೆ ಪೂರಕ. ಈ ಅಂಶಗಳನ್ನು ಮನಗಂಡು ಆಯೋಜಿಸಿರುವಂತಹ ಈ ಅಂತರ್ ಕಾಲೇಜು ಫುಟ್ಬಾಲ್ ಪಂದ್ಯಾವಳಿಗೆ ಆಗಮಿಸಿರುವಂತಹ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀಮತಿ ಪ್ರಮೀಳಾ ಡಿಸೋಜಾರವರು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಸಮಸ್ತ ಬಾಂಧವರಿಗೂ ಮುಂಜಾನೆಯ ಶುಭ ನಮನಗಳು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಹಾಗೂ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಉಳ್ಳಾಲ ಪೆರ್ಮನೂರ್ ಇದರ ಸಹಭಾಗಿತ್ವದೊಂದಿಗೆ 2024-25ನೇ ಶೈಕ್ಷಣಿಕ ಸಾಲಿನ ಉಳ್ಳಾಲ ತಾಲೂಕು ಮಟ್ಟದ ಅಂತರ್ ಕಾಲೇಜು ಫುಟ್ಬಾಲ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸಲು ಸಂತೋಷಪಡುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಸಂತ ಸೆಬಾಸ್ಟಿಯನ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು, ಉದಯೋನ್ಮುಖ ಪ್ರತಿಭಾವಂತ ಒಬ್ಬ ಗುರುಗಳು ಹಾಗೂ ನಮ್ಮೆಲ್ಲರ ಚಿಲುಮೆಯ ಆದರ್ಶಪ್ರಾಯ ವ್ಯಕ್ತಿಯಾದಂತಹ ಅತಿ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇವರು ಅಲಂಕರಿಸಿರುತ್ತಾರೆ. ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ.
ದಕ್ಷಿಣ ಕನ್ನಡ ಜಿಲ್ಲೆಯು ರಾಜ್ಯ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಎಂದು ಕೀರ್ತಿ ತರಬೇಕಾದರೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯಬೇಕಾದರೆ ಅದರ ಹಿಂದೆ ಒಬ್ಬರ ಕೈವಾಡವಿದೆ. ಅವರೇ ನಮ್ಮ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕರಾಗಿರುವಂತಹ ಗೌರವಾನ್ವಿತ ಜಯಣ್ಣ CD ಇವರು. ಇಂದು ನಮ್ಮ ಈ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಅವರು ಆಗಮಿಸಿರುತ್ತಾರೆ. ಸರ್, ತಮಗಿದು ಗೌರವಪೂರ್ವಕವಾದ ಸ್ವಾಗತ. ನಮ್ಮ ಕರೆಯೋಲೆಯನ್ನು ಆತ್ಮೀಯವಾಗಿ ಸ್ವೀಕರಿಸಿ ನಮ್ಮೊಂದಿಗೆ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ನಮ್ಮ ಮುಂದೆ ವೇದಿಕೆಯಲ್ಲಿ ಡಾಕ್ಟರ್ BG ಸುವರ್ಣ, ಮಾಜಿ ಮೂಡ ಚೇರ್ಮನ್ ಎಂದು ಹಾಜರಿರುತ್ತಾರೆ. ಸರ್, ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಬೆನ್ನೆಲುಬಾಗಿ ನಿಂತು ನಮ್ಮೊಂದಿಗೆ ಪ್ರತಿ ಸಂದರ್ಭದಲ್ಲಿ ಸಹಕರಿಸುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿ ಶ್ರೀಯುತ ನಿತಿನ್ BK ಇವರು. ಸರ್, ಹಾರ್ದಿಕ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಶೋಭೆ ತರಲು ಢಾಕಾ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಇದರ ಪ್ರೆಸಿಡೆಂಟ್ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ DM ಅಸ್ಲಾಂ ಇವರು ನಮ್ಮೊಂದಿಗಿರುತ್ತಾರೆ. ಸರ್, ಸ್ವಾಗತ ನಿಮಗೆ. ವೇದಿಕೆಯಲ್ಲಿ ಉಳ್ಳಾಲ ತಾಲೂಕು ಕ್ರೀಡಾ ಸಂಯೋಜಕರಾದಂತಹ ಶ್ರೀಮಾನ್ ಮೊಹಮ್ಮದ್ ಅಶ್ರಫ್ ಇವರು ಉಪಸ್ಥಿತರಿರುತ್ತಾರೆ. ನಿಮಗೂ ಆದರದ ಸ್ವಾಗತ ಸರ್. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ಎಲ್ಲ ಶಾರೀರಿಕ ದೈಹಿಕ ಶಿಕ್ಷಣ ಉಪನ್ಯಾಸಕರನ್ನು, ಪ್ರಾಂಶುಪಾಲರನ್ನು, ಎಲ್ಲ ಉಪನ್ಯಾಸಕ ಮಿತ್ರರನ್ನು, ಶಿಕ್ಷಕೇತರ ಸಿಬ್ಬಂದಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದರಂತೆ ನಮ್ಮೊಂದಿಗೆ ಇಂದು ಈ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ಎಲ್ಲ ನಮ್ಮ ಮೀಡಿಯಾ ಮಿತ್ರರು, ಊರಿನ ಮಹನೀಯರು ಹಾಗೂ ಹಿತೈಷಿಗಳು, ನಿಮಗೂ ಉಲುಮೆಯ ಸ್ವಾಗತ. ಕೊನೆಯದಾಗಿ ಇಂದಿನ ಪಂದ್ಯಾಟದ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನೀವು, ನಮ್ಮ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳು, ನಿಮಗಿದು ಹೃದಯಾಂತರಾಳದ ಸ್ವಾಗತ ನೀಡುತ್ತಾ ನನ್ನ ಸ್ವಾಗತದ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಎಲ್ಲರನ್ನು ಸಹೃದಯದಿಂದ ಸ್ವಾಗತಿಸಿದಂತಹ ನಮ್ಮ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಇದೀಗ ನಮ್ಮ ಪ್ರೀತಿಯ ಕರೆಗೆ ಒಗ್ಗಟ್ಟು ಆಗಮಿಸಿರುವಂತಹ ಎಲ್ಲ ಅತಿಥಿವರ್ಯರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಮತ್ತೊಮ್ಮೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇದರ ಉಪನಿರ್ದೇಶಕರಾಗಿರುವಂತಹ, ಮಂಗಳೂರು ಇದರ ಉಪನಿರ್ದೇಶಕರಾಗಿರುವಂತಹ ಶ್ರೀಯುತ ಜಯಣ್ಣ CD ಇವರಿಗೆ ನಮ್ಮ ಪ್ರಾಂಶುಪಾಲರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಸಾಮಾಜಿಕ ಮುಂದಾಳು ಡಾಕ್ಟರ್ BG ಸುವರ್ಣ ಇವರಿಗೆ ಸುಚಿತ್ರಾ ಮೇಡಮ್ ರವರು, ನಿತಿನ್ ಕುಮಾರ್ BK ಇವರಿಗೆ ಸವಿತಾ ಮೇಡಮ್ ರವರು, ಹಾಗೆಯೇ ಶ್ರೀಯುತ DM ಅಸ್ಲಾಂ ರವರಿಗೆ ಲೈಲಾ ಜ್ಯೋತಿ ಮೇಡಮ್ ರವರು, ಉಳ್ಳಾಲ ತಾಲೂಕು ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಯುತ ಮೊಹಮ್ಮದ್ ಅಶ್ರಫ್ ರವರು ಇವರಿಗೆ ಪ್ರವೀಣ್ ಕುಮಾರ್ ಡಿಸೋಜಾ ರವರು ಹೂಗುಚ್ಛ ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ನಮ್ಮಲ್ಲಿನ ಭರವಸೆ, ಶ್ರದ್ಧೆ ಮತ್ತು ನಂಬಿಕೆ ಇದನ್ನರಿತು ಈ ಪಂದ್ಯಾವಳಿಯು ಮುಂದಿನ ಕ್ರೀಡಾ ಯಶಸ್ಸಿಗೆ ಪ್ರೇರಣೆಯಾಗಲೆಂಬ ಭಾವದಿಂದ ಕೂಟವನ್ನು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟಿಸಬೇಕಾಗಿ ನಾವು ಶ್ರೀಯುತ ಪ್ರಕಾಶ್ ಕುಂಪಲ, ಉದ್ಯಮಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದರ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಪ್ರಕಾಶ್ ಕುಂಪಲರವರು ಕೇಳಿಕೊಂಡಿದ್ದೆವು. ಕಾರಣಾಂತರದಿಂದ ಅಂದರೆ ಕಾರ್ಯ ನಿಮಿತ್ತ ಅವರು ಈ ಊರಲ್ಲಿ ಇವತ್ತು ಲಭ್ಯವಿರುವುದಿಲ್ಲ, ಹಾಗಾಗಿ ಸಭೆಗೆ ಗೈರು ಹಾಜರಾಗಿರುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು DDPUE ಮಂಗಳೂರು ದಕ್ಷಿಣ ಕನ್ನಡ
ಆಗಿರುವಂತಹ ಮಿಸ್ಟರ್ ಜಯಣ್ಣ ಸಿಡಿಯವರಿಗೆ ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಹಾಗೆಯೇ ಅವರು ನಮ್ಮ ಈ ಕಾರ್ಯಕ್ರಮ ಮುಖ್ಯ ಅತಿಥಿಯೂ ಆಗಿದ್ದಾರೆ. ಇದೀಗ ಶ್ರೀಯುತ ಜಯಣ್ಣ ಸಿಡಿ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ದೀಪ ಕತ್ತಲನ್ನು ನೀಗಿಸಿ ಬೆಳಕನ್ನು ಚೆಲ್ಲುವಂತೆ ನಮ್ಮೆಲ್ಲರಲ್ಲಿರುವಂತಹ ನಕಾರಾತ್ಮಕ ಆಲೋಚನೆಗಳು ಮಾಯವಾಗಿ ಘನಾತ್ಮಕ ವಾತಾವರಣ ಸೃಷ್ಟಿಯಾಗಲಿ. ದೀಪದ ಬತ್ತಿಯು ಎಣ್ಣೆ ಇರುವವರೆಗೆ ಉರಿದು ಸುತ್ತಮುತ್ತ ಬೆಳಕನ್ನು ಚೆಲ್ಲುವಂತೆ ನಮ್ಮ ದೇಹದಲ್ಲಿ ಶಕ್ತಿಯೆಂಬ ಎಣ್ಣೆ ಇರುವವರೆಗೆ ಸಮಾಜಕ್ಕೆ ಒಳಿತನ್ನೇ ಮಾಡೋಣ ಹಾಗೂ ಬಯಸೋಣ. ದೀಪದಿಂದ ದೀಪವು ಉರಿಯುವಂತೆ ಪ್ರತಿಯೊಬ್ಬ ಮಾನವನಿಂದ ಇನ್ನೊಬ್ಬನಿಗೆ ದಾರಿದೀಪವಾಗಲಿ. ನಮ್ಮ ನಿಮ್ಮೆಲ್ಲರ ಶೈಕ್ಷಣಿಕ ಬದುಕು ಮಾತ್ರವಲ್ಲದೆ ನಾವು ಕೈಗೊಂಡಿರುವಂತಹ ಎಲ್ಲ ಕಾರ್ಯವೂ ನೆರವೇರಿ ಬರಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆ. ಮೊದಲನೆಯದಾಗಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ನಾವು ನಡೆಸಿಕೊಡುವಂತಹ ತಾಲೂಕು ಮಟ್ಟದ ಕ್ರೀಡಾಕೂಟ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಜಿಲ್ಲೆಯ ಸಂಯೋಜಕರಾದಂಥ ಶಶಿಧರ ಮಾಣಿಯವರ ಹತ್ರ ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕ್ರೀಡಾಕೂಟಗಳು 2024-25ನೇ ಸಾಲಿನಲ್ಲಿ ಯಶಸ್ವಿಯಾಗಿ ನಡೆಯಬೇಕು. ಕಳೆದ ವರ್ಷದಲ್ಲಿ ನಡೆದಂಥ ಕ್ರೀಡಾಕೂಟ ತುಂಬ ಶಿಸ್ತಾಗಿ ಅಚ್ಚುಕಟ್ಟಾಗಿ ಯಾವುದೇ ಸಮಸ್ಯೆಗಳಿಲ್ಲದಲೇ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಪೂರೈಸಿರುವಂಥ ನಮ್ಮ ಆತ್ಮೀಯ ದೈಹಿಕ ಶಿಕ್ಷಣ ಉಪನ್ಯಾಸಕ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಕ್ರೀಡಾಕೂಟಕ್ಕೂ ಅದರಲ್ಲೂ ವಿಶೇಷವಾಗಿ ಸಬಸ್ಟಿಯನ್ ಕಾಲೇಜಿನ ಆಡಳಿತ ಮಂಡಳಿಯವರು ಯಾವಾಗಲೂ ನಮ್ಮ ಇಲಾಖೆಯ ಜೊತೆಯಲ್ಲಿ ತುಂಬ ಸ್ಪಂದಿಸ್ತಾ ಇರ್ತಾರೆ. ಪಠ್ಯದ ಚಟುವಟಿಕೆಗಳಲ್ಲಾಗಲಿ ಪಠ್ಯೇತರ ಚಟುವಟಿಕೆಗಳಲ್ಲಾಗಲಿ ಯಾವುದರಲ್ಲಾದರೂ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತೇಳಿ ಬಹುಶಃ ಈ ವರ್ಷ ಆ ಕಾಲೇಜಿನ ಪ್ರಾಂಶುಪಾಲರು ಆಡಳಿತ ಅನುಮತಿಯವರೊಂದಿಗೆ ಇವತ್ತು ತಾಲೂಕು ಮಟ್ಟದ ಫುಟ್ಬಾಲ್ ಕ್ರೀಡಾಕೂಟವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಆಡಳಿತ ಮಂಡಳಿಯವರಿಗೆ ಇಲಾಖೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕ್ರೀಡಾಪಟುಗಳೇ, ಕ್ರೀಡೆ ಅನ್ನೋದು ಭಾಳ ಅತಿ ಮುಖ್ಯವಾಗಿರುವಂಥದ್ದು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ನಡೆಸುವಂಥದ್ದು ನಮ್ಮ ಕರ್ತವ್ಯವಾಗಿರುವಂಥದ್ದು, ಹಾಗೆ ಜವಾಬ್ದಾರಿಯಾಗಿರುವಂಥದ್ದು. ಪಠ್ಯಕ್ಕೆ ಎಷ್ಟು ಆಸಕ್ತಿನ ಕೊಡ್ತೇವೆ, ಪಠ್ಯೇತರ ಚಟುವಟಿಕೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಮನಸ್ಫೂರ್ತವಾಗಿ ಸ್ಪಂದಿಸಿದಾಗ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಸ್ಪೋರ್ಟ್ಸಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಭಾಳ ಶಿಸ್ತಿನ ಸಿಪಾಯಿಗಳಾಗಿರ್ತಾರೆ. ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ ಅದರಲ್ಲಿ ಮುಂಚೂಣಿಯಲ್ಲಿರುವಂಥ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಾಗಿರ್ತಾರೆ.
ಹಾಗೆ ಅವರು ಮಾನಸಿಕವಾಗಿಯೂ ಸಹ ಸದೃಢರಾಗಿರುತ್ತಾರೆ, ವಿದ್ಯೆಯಲ್ಲೂ ಸಹ ಮುಂದೆ ಇರ್ತಾರೆ. ಹಾಗಾಗಿ ಪ್ರತಿಯೊಂದು ಕ್ರೀಡೆಯಲ್ಲಿಯೂ ಭಾಗವಹಿಸುವಂಥದ್ದು ವಿದ್ಯಾರ್ಥಿಗಳ ಆಸಕ್ತಿಯಾಗಿರಬೇಕು. ವಿದ್ಯಾರ್ಥಿಗಳಿಗೆ ಕ್ರೀಡೆಯಿಂದ ಭಾಗವಹಿಸುವಂಥದ್ದು ಭಾಳ ಉತ್ತೇಜನಕಾರಿಯಾಗಿರುವಂಥದ್ದು ಮತ್ತು ಉಪಯುಕ್ತವಾಗಿರುವಂಥದ್ದು. ನೀವು ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗಿ ಕೀರ್ತಿಯನ್ನು ಪಡೆಯುವಂಥ ಶಕ್ತಿ ನಿಮ್ಮಲ್ಲಿರುವಂಥದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲಾಖೆ ವತಿಯಿಂದ ಯಾರೇ ಸ್ಪೋರ್ಟ್ಸ್ ಮೆನ್ಗಳಾಗಲಿ ಅವರು ಒಳ್ಳೆಯ ಒಂದು ಪ್ರಶಸ್ತಿನೇ ತಗೊಂಡ್ರೆ ಅವರಿಗೆ ಉದ್ಯೋಗಕ್ಕೊಂದು ಮೀಸಲಿರುವಂಥ ಒಂದು ಸಂಗತಿ ನಿಮಗೆಲ್ಲ ಗೊತ್ತಿರುವಂಥದ್ದು. ಹಾಗಾಗಿ ತಾವೆಲ್ಲರೂ ಇವತ್ತು ಉತ್ಸುಕರಾಗಿದ್ದೀರಾ, ಖುಷಿಯಿಂದ ಬಂದಿದ್ದೀರಾ. ಅದೇ ರೀತಿ ಖುಷಿಯಿಂದ ಹೊರಗಡೆ ಹೋಗುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಸೋಲು ಗೆಲುವು ಎರಡು ಸಮಾನವಾಗಿ ಸ್ವೀಕರಿಸುವಂಥದ್ದು ನಮ್ಮ ಒಂದು ಗುಣ ಆಗಿರಬೇಕು. ಯಾವುದೇ ಒಂದು ಕಾರ್ಯಕ್ರಮ ತಗೊಳ್ಳಿ, ಯಾವುದೇ ಒಂದು ಕ್ರೀಡಾ ಚಟುವಟಿಕೆಗಳನ್ನು ತಗೊಳ್ಳಿ, ಅದರಲ್ಲಿ ಸೋಲು ಗೆಲುವು ಅನ್ನೋದಿರುತ್ತೆ. ಆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದ ವಿದ್ಯಾರ್ಥಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ತಾವೆಲ್ಲರೂ ಇವತ್ತು ಯಾವುದೇ ಸಮಸ್ಯೆಗಳೇ ಎಡೆಮಾಡಕೊಡದೆ ನಾವು ಯಾವತ್ತಿದ್ರೂ ನಾವು ನಿಯಮಗಳೇ ಬದ್ಧವಾಗಿ ನಾವು ಕ್ರೀಡಾ ಚಟುವಟಿಕೆಗಳನ್ನು ನಡೆಸಬೇಕಾಗತ್ತೆ. ಆ ನಿಯಮಗಳಿಗೆ ಬದ್ಧವಾಗಿ ಕ್ರೀಡಾ ಚಟುವಟಿಕೆಗಳನ್ನು ನೀವೆಲ್ಲ ಆಸಕ್ತಿಯಿಂದ ನಡೆಸಿರಿ ಅಂತ ಒಂದು ಆಶಾಭಾವನೆಯನ್ನು ನಾನು ಹೊಂದಿರುವಂಥನು. ಹಾಗಾಗಿ ವಿದ್ಯಾರ್ಥಿಗಳೇ, ಒಂದು ಒಳ್ಳೆಯ ಮಾತು, ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತೆ ಅನ್ನೋ ಜಾಗವಿದೆ. ಗೆದ್ದವನಿಗೂ ಜಾಗ ಇದೆ, ಸೋತವನಿಗೂ ಜಾಗ ಇದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲೂ ಜಾಗವಿಲ್ಲ. ಹಾಗಾಗಿ ಎಲ್ಲದೂ ಸಮಾನವಾಗಿರಬೇಕು. ನಾವೆಲ್ಲ ಸೋಲೆ ಗೆಲುವಿನ ಸೋಪಾನವನ್ನು ಒಂದು ನುಡಿಯೊಂದಿಗೆ ನಾವೆಲ್ಲರೂ ಇವತ್ತು ಕ್ರೀಡೆಗಳನ್ನು ನಾವು ಮನಸ್ಫೂರ್ತಿಯಾಗಿಯೇ ಒಪ್ಪಿಕೊಂಡು ಆಡಬೇಕಾಗತ್ತೆ. ಕೊನೆಯದಾಗಿ ಒಂದು ಶುಭೋದಯನ ಹೇಳ್ತೇನೆ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಯಾವುದೇ ಆಗಿರ್ಬೋದು, ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಯಾಕೆಂದರೆ ಅವರ ಬಳಿ ಅಹಂಕಾರ ಇರುವುದಿಲ್ಲ, ಅನುಭವ ಇರುತ್ತದೆ. ಹಾಗಾಗಿ ಬಹುಶಃ ಸೋತೆ ಅಂದ ತಕ್ಷಣ ವಿದ್ಯಾರ್ಥಿಯನ್ನಾಗಲಿ ಯಾವುದೇ ಕ್ರೀಡಾಪಟುಗಳನ್ನಾಗಿ ನಾವು ಅದನ್ನು ಯಾವ್ದು ಬೇರೆ ರೀತಿಯಲ್ಲಿ ನೋಡಬಾರ್ದು. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಸೋಲೆ ಗೆಲುವಿನ ಸೋಪಾನದ ಜೊತೆಗೆ ಸೋತವನು ಸಹ ನಾಳೆ ಗೆಲ್ಲಬಹುದು. ಹಾಗಾಗಿ ನಾವು ಅವನನ್ನು ಸಮಾನದಿಂದ ನೋಡಿದರೆ ಕ್ರೀಡಾ ಒಂದು ಚಟುವಟಿಕೆಗಳು, ಕ್ರೀಡಾಪಟುಗಳು ಯಶಸ್ವಿಯಾಗಕ್ಕೆ ಸಾಧ್ಯವಾಗುತ್ತೆ. ಇವತ್ತಿನ ಒಂದು ಉಳ್ಳಾಲ ತಾಲೂಕಿನಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಎಲ್ಲ ಕ್ರೀಡಾಕೂಟಗಳು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಹಾರೈಸಿ, ಇವತ್ತು ಉಳ್ಳಾಲ ತಾಲೂಕಿನಲ್ಲಿ ನಮ್ಮ ಕ್ರೀಡಾ ಸಂಯೋಜಕರಾದ ಆಶ್ರೀಫ್ ಅವರವರು ಎಲ್ಲ ಕ್ರೀಡಾಕೂಟಗಳನ್ನು ಯಾವುದೇ ಆಗಲಿ, ಅಥ್ಲೆಟಿಕ್ಸ್ ಆಗಲಿ, ಗೇಮ್ಸ್ ಆಗಲಿ, ಹಾಗಾಗಿ ಎಲ್ಲದನ್ನು ಒಂದು ಭಾಳ ಸಂತೋಷದಿಂದ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಮನಸ್ಫೂರ್ತಿಯಾಗಿ ನಮ್ಮ ಸಬಾಷಿನ್ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವೀಕರಿಸಬೇಕು. ಗೆಲುವೆಂದು ಬೀಗದೆ, ಸೋಲಿಗೆ ಅಂಜದೆ ಮುನ್ನಡೆದರೆ ಮಾತ್ರ ಜೀವನ ಸಾರ್ಥಕ. ಹಾಗೆಯೇ ಶಾಲಾ ಕಾಲೇಜು ಮಟ್ಟಗಳಲ್ಲಿ ಏರ್ಪಡಿಸುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಹಾಗೂ ಈ ಇಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುವಂತಹ ಉಪನಿರ್ದೇಶಕರು, ಶಿಕ್ಷಣ ಇಲಾಖೆ ಪದವಿ ಪೂರ್ವ ದಕ್ಷಿಣ ಕನ್ನಡ ಮಂಗಳೂರು ಆಗಿರುವ ಶ್ರೀಯುತ ಜಯಣ್ಣ ಸಿಡಿಯವರಿಗೆ ಧನ್ಯವಾದಗಳು. ಇದೀಗ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಅತಿ ವಂದನೀಯ ಗುರುಗಳಾದ ಸಿಪ್ರಿಯನ್ ಪಿಂಟೋರವರಿಂದ ಅಧ್ಯಕ್ಷೀಯ ನುಡಿ. ಭಾಳ ಖುಷಿಯಿಂದ ನೀವು ಬಂದಿದ್ದೀರಾ. ಇವತ್ತು ನಿಮಗೆ ಭಾಷಣ ಅಗತ್ಯ ಇಲ್ಲ, ಆದರೂ ಸರ್ ಅವರು ಒಳ್ಳೆ ಮಾತು ಹೇಳಿದ್ದಾರೆ. ನೀವೆಲ್ಲ ಚಪ್ಪಾಳೆ ತಟ್ಟಿದ್ದೀರಿ. ಅದೇನು ಸೋಲು ಗೆಲುವು ಈ ವಿಷಯದಲ್ಲಿ ಬಹುಶಃ ನೀವು ಅದೊಂದು ಮಾತು ಒಳ್ಳೆ ಚೆನ್ನಾಗಿ ಕೇಳಿದ್ದೀರಿ ಅಂತ ನನಗೆ ಅನಿಸಿತು. ಯಾಕೆಂದರೆ ನೀವು ಚಪ್ಪಾಳೆ ಕೊಡುವಾಗ ಆ ರೀತಿಯಲ್ಲಿ ನನಗೆ ಅನಿಸಿತು. ಈಗ ಏನು ಭಾಷಣ ಅಗತ್ಯ ಇಲ್ಲ, ಯಾಕೆಂದರೆ ನಿಮ್ಮ ನೋಡುವಾಗ ನನ್ನ ಕಾಲೇಜಿನ ದಿವಸ ನನಗೆ ಬರ್ತದೆ.
ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಆದರೆ ನಾನು ಯೂನಿವರ್ಸಿಟಿಯಲ್ಲಿ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿದ್ದೆ. ಅನೇಕ ಕಡೆಯಲ್ಲಿ ಮೈಸೂರು, ದಾವಣಗೆರೆ, ಶಿವಮೊಗ್ಗೆಲ್ಲ ಯೂನಿವರ್ಸಿಟಿ ಲೆವೆಲಲ್ಲಿ ನಾನು ಬಾಸ್ಕೆಟ್ಬಾಲಲ್ಲಿ ಅನೇಕ ಪಂದ್ಯಾಟಗಳನ್ನು ಗೆದ್ದಿದ್ದೇನೆ, ಸೋಲಿದ್ದೇನೆ. ಅದು ನೆನಪು ಬರುವಾಗ ಉಂಟಲ್ಲ, ಇವತ್ತು ನೀವು ಇರುವ ಖುಷಿ, ಯಾವಾಗೊಂದು ಚಾಲೆಂಜ್, ಅದೊಂದು ಖುಷಿ. ಈಗ ತಾನೇ ನಂದಿನಿ ಮೇಡಮ್ ಅವರು ಹೇಳಿದರು, ಅದು ಶ್ರದ್ಧೆ ಬೇಕು, ಛಲ ಬೇಕು, ಪ್ರಯತ್ನ ಬೇಕು, ಅದೆಲ್ಲ ಬೇಕು. ಇದೆಲ್ಲ ನೈಜವಾದ ವ್ಯಕ್ತಿತ್ವ ಕಾಣುವುದಂತೆ ಆಡುವಾಗ ನಮ್ಮ ಎಲ್ಲ ಭಾವನೆಗಳು, ಕೋಪಗಳು, ಇಮೋಷನ್ಸ್ ಎಲ್ಲ ಪ್ರದರ್ಶನ ಆಗ್ತವೆ. ಆದ್ದರಿಂದ ಆಡುವಾಗ ಮನಸ್ಸಿನಲ್ಲಿ ಇದೆಲ್ಲ ಇಟ್ಟುಕೊಂಡು ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಂತ ಭಾವಿಸ್ತಾ ಪ್ರೀತಿಯಿಂದ ಆಡಿ, ಸಂತೋಷದಿಂದ ಆಡಿ, ಛಲದಿಂದ ಆಡಿ, ಖುಷಿಯಿಂದ ಆಡಿ, ಹಾಗೂ ಎಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಇದರ ಮುಂದಾಳುತನವನ್ನು ವಹಿಸುವಂತಿರುವ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಶ್ರೀಮತಿ ಪ್ರಮೀಳಾ ಮೇಡಮ್ ಅವರನ್ನು ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವನ್ನು ಅಭಿನಂದಿಸ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಎಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸುತ್ತಾ ಭಗವಂತದ ಬೇಡುತ್ತಾ ನಿಮಗೆ ಶುಭವಾಗಲಿ, ಒಳಿತಾಗಲಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದೀಗ ಸಂತ ಸೆಬಾಸ್ಟಿಯನ್ ಕಾಲೇಜು ಆಯೋಜಿಸಿದಂತಹ ಈ ಪಂದ್ಯಾವಳಿಯ ನೆನಪು ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಅತಿಥಿ ವಣ್ಯರ ಮನಪಟಲದಲ್ಲಿ ಸದಾ ಸ್ಥಿರವಾಗಿರಲೆಂದು ಪೂಜ್ಯ ಸಂಚಾಲಕರು ಅತಿಥಿವರ್ಯರಿಗೆ ಸ್ಮರಣಿಕೆ ನೀಡಿ ಅವರ ಉಪಸ್ಥಿತಿಯನ್ನು ಗೌರವಿಸಬೇಕಾಗಿ ನಮ್ರ ವಿನಂತಿ. ವಂದನೆಗಳು ಪೂಜ್ಯರಿಗೆ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಈ ಪಂದ್ಯಾವಳಿಯು ಮುಂದಿನ ಸ್ಪರ್ಧೆಗಳಿಗೆ ಪ್ರೇರಣಾ ಶಕ್ತಿಯಾಗಲಿ, ಯಶಸ್ಸು ನಮ್ಮೆಲ್ಲರದಾಗಲಿ ಎನ್ನುವ ಹಾರೈಕೆಯೊಂದಿಗೆ ವರುಣನ ಕೃಪೆಯನ್ನು ಬೇಡುತ್ತಾ ಆಗಮಿಸಿದ ಎಲ್ಲ ಕಾಲೇಜುಗಳ ಸಹಕಾರವನ್ನು ಕೋರುತ್ತಾ ಇದೀಗ ಧನ್ಯವಾದ ಸಮರ್ಪಣೆ ಶ್ರೀಮತಿ ಪದ್ಮಜಾರವರಿಂದ. ಕ್ರೀಡೆಯ ಮನೋಭಾವನೆ ದೊಡ್ಡ ಗೆಲುವಿಗೆ ದಾರಿ ತೋರಿಸುತ್ತದೆ ಎಂದು ಹೇಳುತ್ತಾ ಇವತ್ತಿನ ತಾಲೂಕು ಮಟ್ಟದ ಅಂತರ್ ಕಾಲೇಜ್ ಫುಟ್ಬಾಲ್ ಪಂದ್ಯಾಟ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕರಾದ ಶ್ರೀಯುತ ಜಯನ ಸಿಡಿ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾಜಿ ಮೂಡ ಅಧ್ಯಕ್ಷರಾದ ಡಾಕ್ಟರ್ BG ಸುವರ್ಣರವರಿಗೆ, ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿರುವ ಶ್ರೀಯುತ ನಿತಿನ್ ಕುಮಾರ್ ರವರಿಗೆ, ಹಾಗೂ ಫುಟ್ಬಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಶ್ರೀಯುತ DM ಅಸ್ಲಂ ಅವರಿಗೆ, ಹಾಗೂ ತಾಲೂಕು ವಿಭಾಗದ ಕ್ರೀಡಾಕೂಟದ ಸಂಯೋಜಕರಾಗಿರುವ ಮೊಹಮ್ಮದ್ ಅಶ್ರಫ್ ಇವರಿಗೂ ನಮ್ಮ ಕಾಲೇಜಿನ ಪರವಾಗಿ ಕೃತಜ್ಞತೆಗಳು. ನಮ್ಮ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಸಲು ಸಹಕರಿಸಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಮೀಳಾ ಡಿಸೋಜ, ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಕರಾಗಿರುವ ಶ್ರೀಯುತ ಹರಿಣಾಕ್ಷ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ನಮ್ಮ ಕಾಲೇಜಿನ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೂ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅವರಿಗೆಲ್ಲರಿಗೂ ನನ್ನ ಹೃದಯಾರ್ದ ವಂದನೆಗಳು. ಇಲ್ಲಿ ಬಂದಿರುವ ಮಾಧ್ಯಮ ಮಿತ್ರರಿಗೂ ನನ್ನ ಕೃತಜ್ಞತೆಗಳು. ನಿಮ್ಮ ಯಶಸ್ಸು ನಿಮ್ಮ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದ ಫಲ ಎಂದು ಹೇಳುತ್ತಾ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ನನ್ನ ಶುಭಾಶಯಗಳು. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರೂಪಣೆ ಮಾಡಿರುವ
ನಮ್ಮ ಕಾಲೇಜಿನ ಉಪನ್ಯಾಸಕಿ ಶ್ರೀಮತಿ ನಂದಿನಿ ಅವರಿಗೂ ನನ್ನ ವಂದನೆಗಳು. ಎಲ್ಲರನ್ನು ಪ್ರೀತಿಯಿಂದ ಸ್ಮರಿಸಿ ವಂದನಾರ್ಪಣೆಗೈದಂತಹ ಶ್ರೀಮತಿ ಪದ್ಮಜರವರಿಗೂ ಧನ್ಯವಾದಗಳು. ಮುಂದೆ ಈ ಕ್ರೀಡಾಂಗಣದಲ್ಲಿ ಉಳ್ಳಾಲ ತಾಲೂಕು ಅಂತರ್ ಕಾಲೇಜ್ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಉದ್ಘಾಟನೆಯು ನೆರೆದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ. match will begin in a short while. We expect your wholehearted cooperation. The match is already started. Let us all support the players.
ಯಾರು ಔಟು 7 ನಂಬರ್ 7 Go!
ವಾಲಂಟಿಯರ್ಸ್ ಯಾರಾದರೂ ಇಬ್ಬರು ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಪ್ರಾಂಶುಪಾಲರು ತಿಳಿದುಕೊಳ್ತಾ ಇದ್ದಾರೆ. ಇದೀಗ ನಡೆಯುತ್ತಿರುವಂತಹ ಸ್ಪರ್ಧೆಯು ಬೇರೀಸ್ PU ಕಾಲೇಜ್ ಮತ್ತು ಇಸ್ಲಾಹಿ PU ಕಾಲೇಜುಗಳ ಮಧ್ಯೆ ಬಹಳ ಆಸಕ್ತಿಯಿಂದ ಸ್ಫೂರ್ತಿಯಿಂದ ಆಟ ಆಡ್ತಿದ್ದಾರೆ. ನಾವುಗಳು ಸಪೋರ್ಟ್ ಮಾಡಬೇಕು ಚಪ್ಪಾಳೆ ಅಥವಾ ಸಿಳ್ಳೆಯ ಮೂಲಕ. ಏನು ಹಲೋ 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 ಅಲ್ಲಿ ವಾಟರ್ ಮಾತಾಡಿ ಬರ್ರಿ